ಇದೇ ಬರುವ ತಾರೀಕು ಆಗಸ್ಟ್ 5ರಂದು ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಭವ್ಯ ಮಂದಿರಕ್ಕೆ ಮುಹೂರ್ತವಿದೆ, ಶಿಲಾನ್ಯಾಸ ಕಾರ್ಯಕ್ರಮವಿದೆ. ಇದೆಲ್ಲರಿಗೂ ನಮಗೆ ಅತ್ಯಂತ ಅತೀವವಾದಂತಹ ಸಂತೋಷ ಕೊಡುವಂತಹ ಒಂದು ಸಂಗತಿ, ಒಂದು ವಿಷಯ. ಒಂದು ಕಡೆ ಸಮರ್ಥ ರಾಮದಾಸರು ಒಂದು ಮಾತು ಹೇಳ್ತಾರೆ, ಹಳ್ಳಿಗಳಲ್ಲಿ ಹನುಮಂತನ ಮೂರ್ತಿ ಸ್ಥಾಪನೆ ಆಗಬೇಕು, ಆ ಮೂರ್ತಿಯನ್ನು ನೋಡಿ ರಾಮ ಭಕ್ತಿ ರಾಮ ಸೇವೆ ನೆನಪಾಗಬೇಕು ಯುವ ಸಮಾಜಕ್ಕೆ ಅನ್ನುವಂಥ ಮಾತನ್ನು ಸಮರ್ಥ ರಾಮದಾಸರು ಹೇಳುತ್ತಾರೆ. ಇದೇ ರೀತಿ ಅಯೋಧ್ಯೆಯಲ್ಲಿ ಆಗುವಂತಹ ಭವ್ಯ ಮಂದಿರ ಇಡೀ ವಿಶ್ವಕ್ಕೆ ಒಂದು ಪ್ರೇರಣೆಯಾಗಲಿ, ರಾಮನ ಆದರ್ಶ ಗುಣಗಳು, ರಾಮನ ವ್ಯಕ್ತಿತ್ವದ ಪರಿಚಯವನ್ನು ಮಾಡಲಿ. ರಾಮನಾಮ ನಮ್ಮ ಸಂಸ್ಕೃತಿಯ, ನಮ್ಮ ಹಿಂದೂ ಪರಂಪರೆಯ ಒಂದು ಮೂಲ ಒಂದು ಮಂತ್ರ. ಪುರಂದರದಾಸರು ಒಂದು ಕಡೆ ಹೇಳ್ತಾರೆ, ಆ ಮಂತ್ರ ಈ ಮಂತ್ರ ನೆಚ್ಚಿ ನೀ ಕೆಡಬೇಡ, ಸೋಮಶೇಖರ ತನ್ನ ಸತಿಗೆ ಪೇಳಿದ ಮಂತ್ರ ರಾಮ ಮಂತ್ರವ ಜಪಿಸು ಅಂತ ಹೇಳ್ತಾರೆ. ಎಲ್ಲ ಋಷಿ ಮುನಿಗಳು ಯೋಗಿಗಳಿಗೆ ಒಂದು ಪ್ರೇರಣೆ ಕೊಟ್ಟಂತಹ ಮಹಾಮಂತ್ರ ಅಂತ ಹೇಳಿದರೆ ಅದು ರಾಮನಾಮ. ಎಲ್ಲರೂ ರಾಮನಾಮದಿಂದ ಉದ್ಧಾರವಾಗಿದ್ದಾರೆ. ಆ ರಾಮನ ಒಂದು ಆದರ್ಶವನ್ನು ಮೈಗೂಡಿಸಬೇಕು. ರಾಮನ ವ್ಯಕ್ತಿತ್ವ ಒಂದು ಡಿವೈನ್ ಕ್ವಾಲಿಟಿ, ರಾಮನಲ್ಲಿರುವಂತಹ ಒಂದು ಸತ್ಯಸಂಧತೆ, ರಾಮನ ನಡೆ ನುಡಿ ಎಲ್ಲವೂ ನಮ್ಮ ಜೀವನದ ಅನುಷ್ಠಾನದಲ್ಲಿ ಬರಬೇಕು. ರಾಮ ಒಂದು ಗುಹನಲ್ಲಿ ತೋರಿದಂತಹ ಪ್ರೀತಿ, ಸಾಮಾನ್ಯ ಗುಹನಲ್ಲಿ ತೋರಿದಂತಹ ಪ್ರೀತಿ, ರಾಮ ಒಂದು ಜಟಾಯುನಲ್ಲಿ ಒಂದು ಪಕ್ಷಿಯಲ್ಲಿ ತೋರಿದಂತಹ ಪ್ರೀತಿ, ಶರಣಾಗತನಾದ ವಿಭೀಷಣನಿಗೆ ಶರಣಾಗತಿಯನ್ನು ರಕ್ಷಿಸಿದಂತಹ ರೀತಿ. ಅಲ್ಲದೆ ರಾಮಾಯಣದಲ್ಲಿ ಬರುವಂತಹ ಮಾತು, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅನ್ನುವಂತಹ ಮಾತು. ರಾಮನಿಗೆ ಒಂದು ತನ್ನ ಮಾತೆಯ ಮೇಲೆ, ಜನ್ಮಭೂಮಿಯ ಮೇಲೆ ಅತ್ಯಂತವಾದಂತಹ ಅಕ್ಕರೆ. ಆದ್ದರಿಂದ ನಾವು ಸಹ ಮಾತೆಯರಲ್ಲಿ ಮತ್ತು ನಮ್ಮ ಜನ್ಮಭೂಮಿಯಲ್ಲಿ ಗೌರವವನ್ನು ಇಟ್ಟುಕೊಳ್ಳಬೇಕು. ನಮ್ಮ ದೇಶ ಇವತ್ತು ಆಗುವಂತಹ ಒಂದು ರಾಮ ಒಂದು ಮಂದಿರದಿಂದ ಮುಂದೆ ಬರುವಂತಹ ಎಲ್ಲ ಸಂಕಷ್ಟಗಳು ಎಲ್ಲ ದೂರವಾಗಿ ಒಂದು ವಿಶ್ವಕ್ಕೆ ಒಂದು ಪ್ರೇರಣೆ ಕೊಡುವಂತಹ ಶಕ್ತಿಯಾಗಲಿ, ನಮ್ಮ ಹಿಂದೂ ಸಮಾಜಕ್ಕೆ ಅತ್ಯಂತ ದೊಡ್ಡ ಒಂದು 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 ಶಕ್ತಿ ಕೇಂದ್ರವಾಗಲಿ. ಈ ನಮ್ಮ ದೇಶದಲ್ಲಿ ಈಗ ಇರುವಂತಹ ಒಂದು ಏನು ಸಮಸ್ಯೆಗಳಿದೆ, ರೋಗ ರುಜಿನಾದಿಗಳಿದೆಯೋ ಅದೆಲ್ಲವೂ ಕಡಿಮೆಯಾಗಿ ಆ ನಂತರ ಎಲ್ಲ ಸಮಾಜಕ್ಕೆ ಒಂದು ಸುಖ ಶಾಂತಿ ಕೊಡಲಿ, ಒಂದು ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ಒಂದು ಶಾಂತಿಯ ಒಂದು ಕೇಂದ್ರವಾಗಲಿ ಅಂತೇಳಿ ಈ ಮೂಲಕ ನಾನು ವಿನಂತಿಸಿಕೊಳ್ತೇನೆ.